ಗ್ರಾಮೀಣ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವ ಟಿಪ್ಪರ್ ಲಾರಿಗಳು ಇತ್ತೀಚಿನ ದಿನಗಳಲ್ಲಿ ಯಮ ಸ್ವರೂಪಿಯಾಗಿ ಬದಲಾಗುತ್ತಿವೆ. ಮಣ್ಣು ಸಾಗಿಸುವ ಈ ಟಿಪ್ಪರ್ ಲಾರಿ ಚಾಲಕರು ತುರ್ತು ಸೇವೆಯ ಆಂಬ್ಯುಲೆನ್ಸ್ಗಳಿಗಿಂತಲೂ ವೇಗವಾಗಿ ಚಾಲನೆ ಮಾಡುವ ಮೂಲಕ ಇತರ ವಾಹನಗಳಿಗೆ ಅಪಾಯವಾಗಿ ಕಾಡಲಾರಂಭಿಸಿದೆ. ತಿಂಗಳೊಂದರಲ್ಲೇ 10ಕ್ಕೂ ಮಿಕ್ಕಿದ ಅವಘಡಗಳು ಟಿಪ್ಪರ್ ಲಾರಿಗಳಿಂದಲೇ ಸಂಭವಿಸುತ್ತಿದ್ದು, ಈ ಲಾರಿಗಳ ಓಡಾಟದ ಮೇಲೆ ಕ್ರಮ ಜರುಗಿಸಬೇಕು ಎನ್ನುವ ಒತ್ತಡ ಕೇಳಿಬರುತ್ತಿದೆ. ಮರಳು ಕಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲೆಡೆ ಬೇಡಿಕೆ ಇದೆ. ಈ ಕಾರಣಕ್ಕಾಗಿ ಕೇರಳ ಹಾಗೂ ಹೊರ ಜಿಲ್ಲೆಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಲಾರಿಗಳು ಜಿಲ್ಲೆಯಲ್ಲಿ ಪ್ರವೇಶಿಸುತ್ತಿದೆ. ಅದರಲ್ಲೂ ಟಿಪ್ಪರ್ ಲಾರಿಗಳ ಸಂಖ್ಯೆ ಹೆಚ್ಚಾಗಿದ್ದು, ಮರಳು ಹಾಗೂ ಮಣ್ಣು ಸಾಗಾಟದ ನೆಪದಲ್ಲಿ ಅತಿ ವೇಗ ಹಾಗೂ ಅಜಾಗರೂಕತೆಯ ಚಾಲನೆಯ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿದೆ. ಗ್ರಾಮೀಣ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೆಚ್ಚಾಗಿ ಸಂಚರಿಸುವ ಈ ಟಿಪ್ಪರ್ ಲಾರಿಗಳ ಚಾಲಕರು ತಮಗೆ ತೋಚಿದ ರೀತಿಯಲ್ಲಿ ವಾಹನಗಳನ್ನು ಚಲಾಯಿಸುವುದರಿಂದ ದ್ವಿಚಕ್ರ ವಾಹನ ಹಾಗೂ ಇತರ ವಾಹನಗಳಿಗೆ ಇವುಗಳು ಯಮ ಸ್ವರೂಪಿಯಾಗುತ್ತಿವೆ. ಏಕಮುಖ ಚಾಲನೆ ಇರುವ ಹೆದ್ದಾರಿಗಳಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಾಯಿಸುವುದು, ಅತಿ ವೇಗದ ಚಾಲನೆಯಿಂದಾಗಿ ಹಲವು ಅಪಘಾತಗಳಿಗೆ ಕಾರಣವಾಗುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ. ವೇಗ ನಿಯಂತ್ರಕಗಳನ್ನು ಪ್ರತಿ ವಾಹನಗಳಿಗೂ ಅಳವಡಿಸಬೇಕೆಂಬ ಕಾನೂನಿದ್ರೂ ಟಿಪ್ಪರ್ ವಾಹನಗಳು ಮಾತ್ರ ಈ ಕಾನೂನನ್ನು ಪಾಲಿಸುತ್ತಿಲ್ಲ ಎನ್ನುವ ಆರೋಪವಿದೆ. ಪೊಲೀಸ್ ತಪಾಸಣೆಯ ವೇಳೆ ವೇಗ ನಿಯಂತ್ರಕದ ಬಿಲ್ಗಳನ್ನು ಮಾತ್ರ ಹಾಜರುಪಡಿಸುವ ವ್ಯವಸ್ಥೆಯಿದ್ದು, ಅವುಗಳನ್ನು ತಮ್ಮ ವಾಹನಗಳಿಗೆ ಅಳವಡಿಸದೆ ಸಾಕಷ್ಟು ಲಾರಿಗಳು ಓಡಾಡುತ್ತಿವೆ. ಅತಿ ವೇಗದ ಚಾಲನೆಯಿಂದಾಗಿ ಟಿಪ್ಪರ್ ಚಾಲಕ ವಾಹನವನ್ನು ರಸ್ತೆಯಿಂದ ಸೀದಾ ಪಾದಚಾರಿ ರಸ್ತೆಗೆ ನುಗ್ಗಿಸಿ ರಸ್ತೆ ಬದಿಯಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸೇರಿದಂತೆ ಹಲವು ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೂ ಹಾನಿಯುಂಟು ಮಾಡಿದ ಘಟನೆಯೂ ನಡೆದಿದೆ. ಅಲ್ಲದೆ ಗ್ರಾಮೀಣ ರಸ್ತೆಯಲ್ಲಿ ಈ ಟಿಪ್ಪರ್ ಲಾರಿಗಳ ಓಡಾಟ ಅಪಾಯಕಾರಿಯಾಗಿದ್ದು, ಪುತ್ತೂರು ತಾಲೂಕೊಂದರಲ್ಲೇ ಟಿಪ್ಪರ್ ಲಾರಿಗಳು ಡಿಕ್ಕಿ ಹೊಡೆದು ಸಾವು ನೋವು ಕಂಡ 10ಕ್ಕೂ ಮಿಕ್ಕಿದ ಅವಘಡಗಳು ಸಂಭವಿಸಿವೆ. ಪುತ್ತೂರಿನ ದರ್ಬೆ ವೃತ್ತದಿಂದ ಮಂಜಲ್ಪಡ್ಪು ವ್ಯಾಪ್ತಿಯಲ್ಲಿ ಹಲವು ಶಾಲಾ ಕಾಲೇಜುಗಳು ಕಾರ್ಯಾಚರಿಸುತ್ತಿದ್ದು, ಸಾವಿರಾರು ಸಂಖ್ಯೆಯ ಮಕ್ಕಳು ಈ ಹೆದ್ದಾರಿಯ ಮೂಲಕವೇ ಹಾದು ಹೋಗ್ತಾರೆ. ಇಂತಹ ಪ್ರದೇಶಗಳಲ್ಲೂ ಟಿಪ್ಪರ್ ಚಾಲಕರು ಅತಿ ವೇಗದಿಂದ ವಾಹನ ಚಲಾಯಿಸುತ್ತಿರುವುದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವಘಡಗಳಿಗೆ ಇದು ಎಡೆ ಮಾಡಿಕೊಡಲಿದೆ. ಟಿಪ್ಪರ್ಗಳು ಕಿಲ್ಲರ್ ಟಿಪ್ಪರ್ ಆಗಿ ಮಾರ್ಪಡ್ತಾ ಇದೆ. ಹೇಳಿದ್ರೆ ಭಯದ ವಾತಾವರಣ. ಅಲ್ಲಿ ಯಾವ ಮೂಲೆಯಿಂದಲೂ ಬೈಪಾಸಿಗೆ ಮುಟ್ಟುವುದಾದರೆ ಅರ್ಧ ಗಂಟೆ 1 ಗಂಟೆ ಕಾಲಾವಕಾಶವನ್ನು ನಾವು ಪಡೆದುಕೊಳ್ಬೇಕು ಊರಿನವರು. ಅಲ್ಲಿ ಆ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಂಥ ವೆಹಿಕಲ್ ಏನಿದೆ ಅದು ಮಿತಿಮೀರಿ ಹೋಗ್ತಾ ಇದೆ. ಸಾಧಾರಣ 120 ಸ್ಪೀಡಲ್ಲಿ ಕೂಡ ಹೋದದನ್ನು ನಾವು ಗಮನಿಸ್ತಾ ಇದ್ದೇವೆ. ನೋಡಿ, ಇವತ್ತೊಂದು ಆಕ್ಸಿಡೆಂಟ್ ನಡೆದಿದೆ. ಅದರಲ್ಲಿ ಕಾಣದ ರೀತಿಯಲ್ಲಿ ಟೈರ್ ನಡಿಗೆ ಸಿಲುಕಿದಂಥ ಒಂದು ದೇಹ ಛಿದ್ರವಾಗಿ ಮುಂದೆ ಆ ಥರ ಆಗ್ತದೆ ಎಂಬುದನ್ನು ನಾವು ಭಯದಲ್ಲಿ ನಾವು ನಡೀತಾ ಇರೋದು. ಹೆದ್ದಾರಿಯಲ್ಲಿ ನಡೆಯುತ್ತಿರುವಂಥ ಈ ಒಂದು ಅನಾಹುತ ಅಶ್ವಿನಿ ಸರ್ಕಲ್ನಿಂದ ಮಂಜಲ್ಪಡ್ಪು ಬೈಪಾಸ್ನವರೆಗೆ ಮಿತಿಮೀರಿ ಹೋಗುವಂಥ ಒಂದು ವೇಗದ ಎಲ್ಲ ವೆಹಿಕಲ್ಗಳು, ಅಲ್ಲಿ ಯಾವ ಅಡೆತಡೆ ಇಲ್ಲ. ಬಹುಶಃ ನಿಧಾನಗತಿಯಲ್ಲಿ ಹೋಗುವಂಥ ನೋಟಗಳನ್ನೇ ನಾವು ಇದುವರೆಗೆ ಕಂಡಿಲ್ಲ. ಅಲ್ಲಿ ನೋಡಿ, ಮಾನ್ಯ RTO ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ, ಇಲ್ಲದಿದ್ದರೆ ಊರಿನವರು ಎಚ್ಚೆತ್ತುಕೊಳ್ತಾರೆ. ತಾವುಗಳು ಹಲವಾರು ನೋಡಿ, ಲೋಕದಲ್ಲಿ ಇಷ್ಟೆಲ್ಲ ವೆಹಿಕಲ್ಗಳು ಬರ್ತದೆ, ರಸ್ತೆ ತೆರಿಗೆ ತಗೊಳ್ತೀರಿ, ಅದನ್ನು ತಗೊಳ್ತೀರಿ, ಇನ್ಶೂರೆನ್ಸ್ ಎಲ್ಲವನ್ನು ತಗೊಳ್ತೀರಿ, ಎಲ್ಲದನ್ನು ಪಡೆದುಕೊಳ್ತೀರಿ ತಾವು. ಅದರಿಂದ ನಮಗೆ ಜನಸಾಮಾನ್ಯರಿಗೆ ಯಾವುದನ್ನು ಅನುಕೂಲ ಮಾಡಿಕೊಡ್ತೀರಾ ಎಂಬುದನ್ನು ನೀವು ಮಾಡಿ ತೋರಿಸ್ತಾ ಇಲ್ಲ. ಇದನ್ನು ನೇರವಾಗಿ ಹೇಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಅನಾಹುತ ಸಂಭವಿಸಿದಲ್ಲಿ ನೇರ ಹೊಣೆಗಾರರು ತಾವುಗಳೇ ಆಗಿರ್ತೀರಾ. ಮುಂದೆ ನಡೆಯುತ್ತಿರುವ ಎಲ್ಲ ಪ್ರತಿಭಟನೆಗಳಿಗೂ ಕಾರಣ ತಾವುಗಳೇ ಆಗಿರ್ತಾರೆ. ತುರ್ತು ಸೇವೆಗಳನ್ನು ನೀಡುವ ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ದಳದ ವಾಹನಗಳಿಗಿಂತಲೂ ಹೆಚ್ಚಿನ ವೇಗದಲ್ಲಿ ಈ ಟಿಪ್ಪರ್ಗಳನ್ನು ಚಲಾಯಿಸುವ ಮೂಲಕ ಜನರ ಪ್ರಾಣಕ್ಕೆ ಕುತ್ತು ತರಲಾಗುತ್ತಿದೆ. ಅಲ್ಲದೆ ಕೆಲವು ಟಿಪ್ಪರ್ಗಳ ಮುಂದೆ ನಂಬರ್ ಪ್ಲೇಟ್ ಇದ್ರೆ ಹಿಂದೆ ಇರುವುದಿಲ್ಲ, ಹಿಂದೆ ಇದ್ದಲ್ಲಿ ಮುಂದೆ ಇರದಂತಹ ಸ್ಥಿತಿ ಇದೆ.
ರಸ್ತೆಗಳಲ್ಲಿ ಮರಳು ಮಣ್ಣು ಸಾಗಾಟದ ಸಂದರ್ಭದಲ್ಲಿ ಇವುಗಳಿಗೆ ಹೊದಿಕೆಯನ್ನ ಹಾಕಿ ಚಾಲನೆ ಮಾಡಬೇಕು ಎನ್ನುವ ಕಾನೂನಿದ್ರೂ ಈ ಎಲ್ಲ ಕಾನೂನುಗಳು ಈ ವಾಹನಗಳಿಗೆ ಅನ್ವಯಿಸುವುದಿಲ್ಲ ಎನ್ನುವ ರೀತಿಯಲ್ಲಿ ಇವುಗಳು ಓಡಾಟ ನಡೆಸುತ್ತಿವೆ. ಮಣ್ಣು ಹಾಗೂ ಮರಳನ್ನ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಚೆಲ್ಲುವ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇವುಗಳನ್ನು ನಿಯಂತ್ರಿಸಬೇಕಾದ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ ಮೌನಕ್ಕೆ ಶರಣಾಗಿದೆ. ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ ಪ್ರತಿದಿನವೂ ದಿನಪೂರ್ತಿ ತಪಾಸಣೆ ನಡೆಸುವ 2 ಇಲಾಖೆಗಳು ಟಿಪ್ಪರ್ ಲಾರಿಗಳನ್ನು ತಡೆದು ನಿಲ್ಲಿಸಿ ಅವುಗಳಿಂದ ಸಲ್ಲಬೇಕಾದ ಕಪ್ಪ ಕಾಣಿಕೆಗಳನ್ನು ಪಡೆದು ಸುಮ್ಮನಾಗ್ತಿದ್ದಾರೆ ಎನ್ನುವ ಆರೋಪವೂ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಇದೇ ರೀತಿಯ ಅವಘಡಗಳು ಸಂಭವಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ಹಾದಿ ಹಿಡಿಯಲು ಸಾರ್ವಜನಿಕರು ತೀರ್ಮಾನಿಸಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.